ಮತ ಬ್ಯಾಂಕಿಗೋಸ್ಕರ ಇವತ್ತು ಹಿಂದೂ ವಿರೋಧಿ ನೀತಿಯನ್ನು ಅಳವಡಿಸ್ತಾ ಇದೆ ಅಂತ ಅನಿಸ್ತದೆ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಯಾವುದೇ ಕಾನೂನುಗಳನ್ನು ಹಿಂದೂ ಪರವಾಗಿ ತಂದಾಗ ಅದಕ್ಕೆ ವಿರೋಧ ಮಾಡತಕ್ಕಂಥ ಸ್ವಭಾವವನ್ನು ಬೆಳೆಸ್ಕೊಂಡಿದೆ. ವಿಶೇಷವಾಗಿ ಸಮಾಜದಲ್ಲಿ ಒಡಕುಗಳು ಬರ್ತದೆ, ಧರ್ಮ ಮತಗಳ ಅಂತರ ಬೆಳೀತದೆ, ಮತಾಂತರ ಕಾಯ್ದೆ ಬರಬೇಕು ಅಂತ ಹೇಳಿದಾಗ ಅದಕ್ಕೆ ವಿರೋಧ. ಇವತ್ತು ದೇವಸ್ಥಾನಗಳಲ್ಲಿ ಸ್ವಾಯತ್ತತೆಗಳು ಬೇಕು, ಆ ದೇವಸ್ಥಾನಗಳಿಗೆ ಅನುದಾನಗಳು ಬಿಡುಗಡೆ ಆಗಬೇಕು, ಆ ದೇವಸ್ಥಾನದ ಹಣ ದೇವಸ್ಥಾನಕ್ಕೆ ಖರ್ಚಾಗಬೇಕು ಅನ್ನೋ ನಿಯಮವನ್ನು ತರಬೇಕು ಅಂತಾದಾಗ ಇದಕ್ಕೂ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸಿದೆ. ಕಾಂಗ್ರೆಸ್ನ ಈ ಹಿಂದೂ ವಿರೋಧಿ ನೀತಿ ಏನಿದೆ ಇದು ಸ್ಪಷ್ಟ ಆಗ್ತಾಯಿದೆ. ಕಾಂಗ್ರೆಸ್ನವರು ಸ್ಪಷ್ಟಪಡಿಸಬೇಕು, ನಮಗೆ ಹಿಂದೂಗಳ ಮತ ಬೇಕೋ ಬೇಡವೋ ಅನ್ನುವಂಥದ್ದು ಸ್ಪಷ್ಟಪಡಿಸಬೇಕು. ನಿರಂತರ ಎಲ್ಲ ವಿಚಾರಕ್ಕೂ ಹಿಂದೂ ವಿರೋಧಿ ನೀತಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ವಿಶೇಷವಾಗಿ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾಕೆ ಟಿಪ್ಪು ಜಯಂತಿ ತಂದರು? ಯಾರ ಸಂತೃಪ್ತಿಗೋಸ್ಕರ ತಂದರು? ಶಾದಿ ಭಾಗ್ಯ ಯಾಕೋಸ್ಕರ ತಂದರು? ಎಲ್ಲಿಂದ ಹಣ ಕೊಟ್ಟರು? ಕೇವಲ ಒಂದು ಮತಕ್ಕೆ ಯೋಜನೆಗಳನ್ನ ತಂದ್ರಿ? ಒಂದು ಮತಧರ್ಮದವ್ರಿಗೆ ಸಂತೃಪ್ತಿ ಆಗೋದಕ್ಕೋಸ್ಕರ ಜಯಂತಿಗಳನ್ನು ಆಚರಣೆ ಮಾಡಿದ್ರಿ? ನೀವು ಈ ಸಮಾಜವನ್ನು ಒಡೆದಾಡಿದವರು ನೀವು. ಇವತ್ತು ಹಿಂದೂ ಸಮಾಜಕ್ಕೆ ಬಿಡುಗಡೆ ಆಗಬೇಕಾದ ದೇವಸ್ಥಾನಗಳ ಹಕ್ಕುಗಳನ್ನು ಕೇಳಿದರೆ ಅದಕ್ಕೆ ವಿರೋಧ. ಯಾಕೆ ನೀವು ವಕ್ಫ್ ಬೋರ್ಡ್ ಬಗ್ಗೆ ಮಾತನಾಡೋದಿಲ್ಲ? ಯಾಕೆ ಕ್ರೈಸ್ತ ಮಂಡಳಿ ಬಗ್ಗೆ ಮಾತನಾಡೋದಿಲ್ಲ? ಹೇಳಿದ್ರೆ ಹಿಂದೂ ವಿರೋಧಿ ನೀತಿಯನ್ನು ನೀವು ಅಳವಡಿಸಿಕೊಂಡಿದ್ದೀರಿ. ಎರಡನೇದು, ಈ ರಾಜ್ಯದಲ್ಲಿ ಗೂಂಡಾಗಿರಿಯ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾ ಇದೆ. ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಇಲ್ಲಿ ರಾಮನಗರದಲ್ಲಿ ನಡೆದಿರ್ತಕ್ಕಂಥ ಮುಖ್ಯಮಂತ್ರಿಗಳಿರ್ತಕ್ಕಂಥ ವೇದಿಕೆಯಲ್ಲಿ ಒಂದು ಸಂಸದೀಯವಾಗಿರ್ತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಅನುಸರಣೆಗಳಿರ್ತವೆ. ರಾಜಕಾರಣಿಗಳು ಹೇಗಿರಬೇಕು ಅನ್ನೋದು ಸಮಾಜ ನೋಡ್ತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಅವಮಾನ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಗೂಂಡಾಗಿರಿ ಪ್ರವೃತ್ತಿ, ಮಂತ್ರಿಗಳ ಮೇಲೆ ಕೈ ಮಾಡ್ತಕ್ಕಂಥದ್ದು ಇವರು ಸಂಸದರ ಇದಕ್ಕೇನು ಹೇಳ್ತಾರೆ ಸಿದ್ದರಾಮಯ್ಯ? ಮೊದಲಿಗೆ ನಿಮ್ಮ ಈ ನೀತಿ ಗೂಂಡಾಗಿರಿ ಪ್ರವೃತ್ತಿಯನ್ನು ನಿಲ್ಲಿಸಿ. ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ ನಿಮಗೆ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ನೀವು ನಿರಂತರವಾಗಿರ್ತಕ್ಕಂಥ ಗೂಂಡಾಗಿರಿ ಪ್ರವೃತ್ತಿ. BJP ಇದಕ್ಕೆಲ್ಲ ಬಗ್ಗುವುದಿಲ್ಲ. ಮತ್ತು ರಾಮನಗರ ಎಲ್ಲೋ ಬೇರೆ ಬಿಹಾರ್ನಲ್ಲಿಲ್ಲ, ಕರ್ನಾಟಕದಲ್ಲಿದೆ, ತಿಳ್ಕೊಳ್ಳಿ. ಇಂಥ ಪ್ರಕ್ರಿಯೆಗೆ ನೀವೇನು ಹೇಳ್ತೀರಿ? ನಿಮ್ಗೆ ಗೂಂಡಾ ರಾಜ್ಯ ನಿರ್ಮಾಣ ಮಾಡ್ತಾಯಿದ್ದೀರಿ. ಅಧಿಕಾರ ಕಳ್ಕೊಂಡಾಗ ಹತಾಶ ಮನೋಭಾವ ಆಗುತ್ತೆ ಕಾಂಗ್ರೆಸ್ಸಿಗೆ. ನಿರಂತರವಾಗಿ ಇಂಥ ಕೃತ್ಯಗಳನ್ನು ಮಾಡುತ್ತೆ, ಗಲಭೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಗಲಾಟೆಗಳನ್ನು ಎಬ್ಬಿಸುವಂಥದ್ದು, ಗೂಂಡಾಗಿರಿ ಮಾಡ್ತಕ್ಕಂಥದ್ದು ಅದರ ಇದಾಗಿದೆ. ಪಾಪ ಜಾಸ್ತಿ ಆಗಿದೆ ಕಾಂಗ್ರೆಸ್ಗೆ. ನನಗೆ ಅನಿಸಿದ ಮುಂದಿನ ದಿನಗಳಲ್ಲಿ ಇಡೀ ಹಿಂದೂ ಸಮಾಜ ಮತ್ತು ಇದೇ ರಾಜ್ಯದ ಜನ ಕಾಂಗ್ರೆಸ್ಸಿಗೆ ಬುದ್ಧಿಯನ್ನು ಕಲಿಸ್ತಾರೆ.